ನೀವು ಇಲ್ಲಿ ತನಕ ಮಾಡಿರದಂತಹ ಸೆಕೆಗಾಲದಲ್ಲಿ ನಮ್ಮ ದೇಹನ ತುಂಬಾ ಕೂಲಾಗಿರುವಂತಹ, ತುಂಬಾ ಆರೋಗ್ಯಕರವಾಗಿರುವಂತಹ, ತುಂಬಾ ರುಚಿಯಾಗಿರುವಂತಹ, ಒಂದು ಅದ್ಭುತವಾಗಿರುವಂತಹ ನಮ್ಮ ಅಜ್ಜಿ ಹೇಳಿಕೊಟ್ಟಿರುವಂತಹ ಬ್ರೇಕ್ಫಾಸ್ಟ್ ಅಥವಾ ತಿಂಡಿಯ ರೆಸಿಪಿಯನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುವಂಥ ರೆಸಿಪಿ ಇದು. ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ಈ ವಿಡಿಯೋನ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಮಾಡುವಂತಹ ಒಂದು ಆರೋಗ್ಯದಾಯಕ ಬೆಳಗಿನ ತಿಂಡಿಯ ರೆಸಿಪಿನ ಇವತ್ತು ಹೇಳ್ತಾ ಇದ್ದೇನೆ. ಇದು ಸೌತೆಕಾಯಿಯಿಂದ ಒಂದು ಕಡುಬನ್ನು ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಇವಾಗ ಸೆಕೆಗಾಲದಲ್ಲಿ ಇದೆಯಲ್ವಾ, ಇದು ಬಾಡಿನ ತಂಪಾಗಿಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡಿ, 2 ಸೌತೆಕಾಯಿನ ತಗೊಂಡಿದ್ದೇನೆ ನಾನು. ಫ್ರೆಶ್ ಆಗಿದ್ದರೆ ಒಳ್ಳೆಯದು, ಬಟ್ ಇಷ್ಟು ಬೇಕಾಗಲ್ಲ. ನಾನೊಂದು 3 ಲೋಟದಷ್ಟು ರೈಸ್ ಹಾಕಿದ್ದೇನೆ. 1.5 ಹಾಕಿದರೆ ಸಾಕಾಗುತ್ತೆ. ನೋಡಿ, ಈ ಆರೋಗ್ಯದಾಯಕವಾಗಿರುವಂಥ ಕಡುಬನ್ನು ಮಾಡಲಿಕ್ಕೆ ನಾನೊಂದು 3 ಲೋಟದಷ್ಟು ರೈಸನ್ನು ನೆನೆ ಹಾಕ್ಕೊಂಡಿದ್ದೇನೆ. ಅಂದರೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೇನೆ. ನೀವು ನೋಡ್ಬೋದು ಇದರಲ್ಲಿ 2 ಲೋಟದಷ್ಟು ಬೆಳ್ತಿಗೆ ರೈಸ್, ಅಂದರೆ ದೋಸೆ ರೈಸ್, ಇಡ್ಲಿ ರೈಸ್ ಯಾವುದು ಬೇಕಾದರೂ ಹಾಕೋಬಹುದು. 1 ಲೋಟದಷ್ಟು ಕುಚ್ಚಲಕ್ಕಿ. ಒಂದು ವೇಳೆ ಕುಚ್ಚಲಕ್ಕಿ ಇಲ್ಲದಿದ್ದರೆ ನೀವು ಬೆಳ್ತಿಗೆ ರೈಸನ್ನೇ ತಗೋಬೋದು, ಅಂದರೆ ವೈಟ್ ರೈಸ್, ದೋಸೆ ರೈಸನ್ನೇ ತಗೋಬೋದು. ಕುಚ್ಚಲಕ್ಕಿ ಹಾಕೋದ್ರಿಂದ ಏನು ಯೂಸ್ ಅಂತಂದರೆ ಕಡುಬಿದೆಯಲ್ಲ, ಸ್ವಲ್ಪ ಮೆತ್ತಗೆ ಬರುತ್ತೆ, ಚೆನ್ನಾಗಿರುತ್ತೆ. ನಾವಿದನ್ನ ರುಬ್ಬೋಕ್ಕಿಂತ 6 ಗಂಟೆ ಮುಂಚೆ ಆದರೂ ನೆನೆ ಹಾಕಬೇಕು. ನಾನು ಚೆನ್ನಾಗಿ ನೆನೆ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ, ಅಂದರೆ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಮೊದಲಿಗೆ ಈ ಸೌತೆಕಾಯಿ ಇದೆಯಲ್ವಾ, ಇದನ್ನ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು ವೇಳೆ ಇದೆಯಲ್ಲ, ನಾವು ತುರಿದುಕೊಂಡ್ರೂ ನಡೀತದೆ, ಏನು ತೊಂದರೆ ಇಲ್ಲ. ಬಟ್ ನಾನು ತುರಿದ್ಕೊತಾ ಇಲ್ಲ, ಕಟ್ ಮಾಡ್ಕೊತಾ ಇದ್ದೇನೆ. ಇನ್ನೊಂದು ಏನು ಅಂತಂದರೆ, ನೀವು ಇದರ ಸಿಪ್ಪೆ ಬೇಕಾದರೂ ತೆಗಿಬೋದು, ಇಲ್ಲದಿದ್ರೂ ತೊಂದರೆ ಇಲ್ಲ. ನೋಡಿ, ಇದನ್ನ ಗ್ರೈಂಡ್ ಮಾಡೋದಕ್ಕೆ ಇರೋದ್ರಿಂದ ನಾವು ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು, ಈ ಹದಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, 3 ಲೋಟದಷ್ಟು ರೈಸಿಗೆ 1.5 ನಾನು ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೇನೆ. ಈ ಥರ ಸ್ವಲ್ಪ ದೊಡ್ಡದಾಗಿರುವಂಥ ಸೌತೆಕಾಯಿ. 2 ಲೋಟ ರೈಸ್ ಹಾಕೋದಿದ್ರೆ ಮೀಡಿಯಂ ಲೋಟದಲ್ಲಿ ನೀವು 1 ಸೌತೆಕಾಯಿ ಸಾಕು, ಏನು ತೊಂದರೆ ಇಲ್ಲ. ಈಗ ಇದಕ್ಕೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಕಾಯಿ ತುರಿ. 1 ಕಪ್ಪಷ್ಟು ಕಾಯಿ ತುರಿಯನ್ನು ತುರ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ 1/4 ಕಪ್ಪಷ್ಟು ಬೆಲ್ಲ ನಾವು ಸಿಹಿಗೆ ನೋಡಿಕೊಂಡು ಹಾಕೋಬೋದು. ಕೆಲವರು ಸಪ್ಪೆ ಕೂಡ ಮಾಡ್ತಾರೆ. ಸಪ್ಪೆ ಮಾಡಿದರೆ ನಾವು ಚಟ್ನಿಯಲ್ಲಿ ತಿನ್ನಬೇಕಾಗುತ್ತೆ. ಸ್ವೀಟ್ ಹಾಕೊಂಡು ಮಾಡಿದರೆ ಹಾಗೇ ತಿನ್ಬೋದು, ಪಲ್ಯ ಸಾಗು ಏನೂ ಬೇಕಾಗಲ್ಲ. ಸೌತೆಕಾಯಿ ಹಾಗೆಯೇ ಈ ಅಕ್ಕಿ ಮತ್ತು ಬೆಲ್ಲ, ಕಾಯಿ ತುರಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನ ನಾವು ರುಬ್ಕೋಬೇಕಾಗುತ್ತೆ. ರೈಸ್ ಮತ್ತು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ಎಲ್ಲದನ್ನು ಒಟ್ಟಿಗೆ ರುಬ್ಲಿಕ್ಕೆ ಆಗಲ್ಲ. ನಾವು ಬ್ಯಾಚ್ ಬೈ ಬ್ಯಾಚ್ ರುಬ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ನಾನು ಇದನ್ನ 2 ಸರಿ ರುಬ್ಕೊತಾ ಇದ್ದೇನೆ. ಅದರಿಂದ ಏನು ಮಾಡ್ತಾ ಇದ್ದೇನೆ ಅಂತಂದರೆ, ರೈಸನ್ನು 2 ಸರಿ ಹಾಕೊತೀನಿ. ಒಂದು ಸರಿ ಅರ್ಧ ಹಾಕೊತೀನಿ, ಇನ್ನೊಂದು ಸರಿ ಅರ್ಧ ಹಾಕೊಳ್ತಾ ಇದ್ದೇನೆ. ಸೌತೆಕಾಯಿ ಕೂಡ ಅಷ್ಟೇ, ಎಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಅದರ ಅರ್ಧದಷ್ಟು ಹಾಕೊತಾ ಇದ್ದೇನೆ. ಇನ್ನೊಂದು ಬ್ಯಾಚಿಗೆ ಅರ್ಧದಷ್ಟು ಇಟ್ಬಿಡೋಣ. ಕಾಯಿ ತುರಿ ಕೂಡ ಅಷ್ಟೇ, ಅರ್ಧದಷ್ಟು ಇವಾಗ ಹಾಕೊತಾ ಇದ್ದೇನೆ, ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ರುಬ್ಲಿಕ್ಕೆ ಇಟ್ಕೊತಾ ಇದ್ದೇನೆ. ಹಾಗೆಯೇ ಬೆಲ್ಲ, ಇದನ್ನು ಕೂಡ ಅಷ್ಟೇ ಅರ್ಧದಷ್ಟು ಹಾಕೊಳ್ಳೋದು, ಅರ್ಧ ಇನ್ನೊಂದು ಬ್ಯಾಚಿಗೆ ಇಟ್ಕೊಳ್ತಾ ಇದ್ದೇನೆ. ಉಪ್ಪು ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊತಾ ಇದ್ದೇನೆ. ಇನ್ನೊಂದು ಬ್ಯಾಚ್ ರುಬ್ಕೊಳ್ಳೋದು, ಅದಕ್ಕೆ ಬೇಕಾದರೆ ಸ್ವಲ್ಪ ಹಾಕೋಬಹುದು. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಇದನ್ನ ರುಬ್ಕೊಳ್ಳುವಾಗ ನಾವು ನೀರು ಹಾಕೊಳ್ಳಿಕ್ಕಿಲ್ಲ, ಹಾಗೆಯೇ ರುಬ್ಕೊಳ್ಳೋಣ. ನೋಡಿ, ಫಸ್ಟ್ ಒಂದು ಬ್ಯಾಚ್ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ನಾನು ನೀರು ಹಾಕದೇನೆ, ಬರೀ ಆ ಸೌತೆಕಾಯಿ ನೀರಲ್ಲೇ ಹಿಟ್ಟು ಇಷ್ಟು ತೆಳ್ಳಗಾಗಿದೆ ನೋಡಿ. ಅದಕ್ಕೆ ನಾನು ಹೇಳಿದ್ದು ನೀರು ಹಾಕೊಳ್ಳೋದು ಬೇಡ ಅಂತ. ಈಗ ಇನ್ನೊಂದು ಮಿಕ್ಕಿದ್ದನ್ನು ಕೂಡ ನಾನು ರುಬ್ಕೊತಾ ಇದ್ದೇನೆ. ನಿಮಗೆ ನಾನು ಇನ್ನೊಂದು ಬ್ಯಾಚ್ ಹಿಟ್ಟಿದೆಯಲ್ವ, ಅದನ್ನ ಗ್ರೈಂಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ. ನೋಡಿ, ತುಂಬ ನೈಸ್ ದೋಸೆ ಹಿಟ್ಟಿನ ಥರ ಆಗಬಾರ್ದು, ಈ ಥರ ಇದ್ದರೆ ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ ಕಡುಬು ಇದು. ಇದನ್ನು ಕೂಡ ಸೇಮ್ ಪಾತ್ರೆಗೆ ಹಾಕೊತಾ ಇದ್ದೇನೆ. ನೋಡಿ, ಸೂಪರ್ ಆಗಿರುವಂತಹ ಸೌತೆಕಾಯಿ ಕಡುಬು ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಈ ಹದ ಇರಬೇಕು, ಇದಕ್ಕಿಂತ ಗಟ್ಟಿಯಾದರೂ ತೊಂದರೆ ಇಲ್ಲ. ಚೂರು ಕೂಡ ನೀರು ಹಾಕದೆ ರುಬ್ಕೋಬೇಕು. ನೋಡಿ, ಹಿಟ್ಟನ್ನು ಕರೆಕ್ಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಉಪ್ಪು ಮತ್ತು ಸ್ವೀಟ್ ಈಗ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ 1-2 ಬಾಳೆ ಎಲೆ ಬೇಕಾಗುತ್ತೆ. ಫಸ್ಟ್ ನಾವು ಬಾಳೆ ಎಲೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಅಂದರೆ ಅದನ್ನ ಒರೆಸ್ಬಿಟ್ಟು ಅಥವಾ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಒಂಚೂರು ಬಾಡಿಸ್ಕೊಳ್ಳೋಣ ಇದನ್ನ. ಈಗ ಒಂದು ಇಡ್ಲಿ ಮಾಡುವಂಥ ಪಾತ್ರೆ, ಸ್ಟೀಮರ್ ಇರುತ್ತಲ್ವ, ಅದನ್ನ ತಗೊಂಡಿದ್ದೇನೆ. ನೀರು ಹಾಕ್ಕೊಂಡಿದ್ದೇನೆ. ಎಷ್ಟು ಬೇಕು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು, ಯಾಕಂತಂದರೆ ಇದೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕು. ನೀರು ಹಾಕ್ಕೊಂಡು ಈ ತಟ್ಟೆನ ಇಟ್ಟಿದ್ದೇನೆ. ಈಗ ಇದಕ್ಕೆ ನಾವು ಬಾಳೆ ಎಲೆನ ಹಾಕೊಂಡು ಸೆಟ್ ಮಾಡಬೇಕು. ಅದಕ್ಕೆ ನಾವು ಬಾಡಿಸಿರೋದು. ಮತ್ತು ಈ ಬಾಳೆ ಎಲೆ ಮೇಲೇ ಈ ಹಿಟ್ಟನ್ನು ಹಾಕುವಂಥದ್ದು.
ನೋಡಿ ಈ ಪಾತ್ರೆ ಪೂರ್ತಿ ಕವರ್ ಆಗೋ ಥರ ಈ ಬಾಳೆ ಎಲೆನ ಹಾಕೋಬೇಕು. ಬಾಳೆ ಎಲೆಯಲ್ಲಿ ತೂತಿರಬಾರ್ದು. ಒಂದು ಬಾಳೆ ಎಲೆ ಸಾಕಾಗಿಲ್ಲದಿದ್ದರೆ ಇನ್ನೊಂದು 2 ಲೇಯರ್ ಬಾಳೆ ಎಲೆನ ಹಾಕ್ಕೊಳ್ಳಿ, ಯಾಕಂತಂದರೆ ಹಿಟ್ಟು ಕೆಳಗಡೆ ಹೋಗಬಾರ್ದು ಯಾವುದೇ ಕಾರಣಕ್ಕೆ. ಈಗ ನಿಧಾನಕ್ಕೆ ಈ ಹಿಟ್ಟನ್ನು ಇದಕ್ಕೆ ಸುರಿಬೇಕು ನೋಡಿ ಹೀಗೆ. ಸೊ ಯಾವುದೇ ಕಾರಣಕ್ಕೆ ಹಿಟ್ಟಿದೆಯಲ್ವ ಬಾಳೆ ಎಲೆ ಕ್ರಾಸ್ ಆಗಿ ಪಾತ್ರೆ ಒಳಗಡೆ ಹೋಗಬಾರ್ದು. ಅದಕ್ಕೆ ನಾನು ಹೇಳಿದ್ದು ಬಾಳೆ ಎಲೆನ ನೀಟಾಗಿ ನಾವು ಕವರ್ ಮಾಡ್ಕೋಬೇಕು. ನಾವು ಸ್ವಲ್ಪ ತುಪ್ಪನ ಹಾಕೋಬಹುದು, ಫ್ಲೇವರಿಗೆ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಬೇಯಲಿಕ್ಕೆ ಇಟ್ಬಿಡೋಣ. ನೋಡಿ ಹಿಟ್ಟು ಪೂರ್ತಿ ಕವರ್ ಆಗಿದೆ, ಎಲೆ ಪೂರ್ತಿ ಕವರ್ ಆಗಿದೆ ನೋಡಿ, ಎಲ್ಲೂ ಒಂಚೂರು ಹೊರಗಡೆ ಹೋಗ್ತಾ ಇಲ್ಲ. ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಇದೊಂದು ಬೇಯಲಿಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ಯಾಕಂತಂದರೆ ಅಕ್ಕಿ ಹಿಟ್ಟಿನ ಕಡುಬು ಹಿಟ್ಟು ಜಾಸ್ತಿ ಇರೋದ್ರಿಂದ ಜಾಸ್ತಿ ಹೊತ್ತು ಬೇಕಾಗುತ್ತೆ. ನಾವು ಇದನ್ನ ಆ್ಯಕ್ಚುಲ್ ಆಗಿ ಬೆಳಗ್ಗೆಗೆ ತಿಂಡಿಗೆ ಬೇಕು ಅಂತಂದರೆ ರಾತ್ರಿಯೇ ಮಾಡಿಟ್ರೆ ತುಂಬಾ ಒಳ್ಳೆಯದು. ಬೆಳಗಾಗುವಾಗ ನೀಟಾಗಿ ಕಡುಬು ರೆಡಿ ಇರುತ್ತೆ. ಈಗ ಇದು ಬೇಯಲಿ. ಒಂದು 15 ನಿಮಿಷ ಆಗಿದೆ ನೋಡಿ, ಒಂದು 75% ಬೆಂದಿರುತ್ತೆ. ಇಷ್ಟು ಬೆಂದಾಗ ನೀವು ಏನು ಮಾಡಬೇಕು ಅಂತಂದರೆ ಈ ಮಿಡ್ಲಲ್ಲಿ ಒಂಚೂರು ಹೋಲ್ ಮಾಡಿ ಬಿಡಬೇಕು. ಯಾಕೆಂತಂದರೆ ನೀಟಾಗಿ ಆ ಕಡೆ ಈ ಕಡೆದು ಕರೆಕ್ಟಾಗಿ ಬೇಯುತ್ತೆ ಅವಾಗ ಅದಕ್ಕೆ. ಯಾಕಂತಂದರೆ ಇದು ಕಡುಬು ಅಲ್ವಾ, ಇಲ್ದಿದ್ರೆ ಒಳಗಡೆದು ಬೇಯಲ್ಲ. ಈ ಥರ ಒಂದು ಹೋಲ್ ಮಾಡಿ ಬಿಡಬೇಕು. ಇಷ್ಟೇ ನೋಡಿ, ಕರೆಕ್ಟಾಗಿ ಮಿಡ್ಲಲ್ಲಿ ಸೆಂಟ್ರಲ್ಲಿ ಹೋಲ್ ಆಗಿದೆ. ಆ ಸ್ಟೀಮ್ ಒಳಗಡೆಯಿಂದ ಬರ್ತಾ ಇದೆ ನೋಡಿ. ಇವಾಗ ಫುಲ್ ಸ್ಪ್ರೆಡ್ ಆಗಿ ನೀಟಾಗಿ ಬೇಯುತ್ತೆ. ಮತ್ತೆ ಇದನ್ನ ಮುಚ್ಚಿಟ್ಬಿಟ್ಟು ಇನ್ನೊಂದು 10 ನಿಮಿಷ ಬೇಯಲಿಕ್ಕೆ ಬಿಡೋಣ. ಇನ್ನೊಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸೋಣ. ಆಗ ಕೂಡ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸಿದ್ದೇನೆ. ಇದನ್ನ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ಅದಕ್ಕೆ ನೀವು ಸ್ಟೀಮ್ಗೆ ಇಡುವಾಗ ನೀರು ಜಾಸ್ತಿ ಹಾಕೋಬೇಕು ಅಂತ ಹೇಳಿದ್ದು. ಆಗಿದೆ, ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಟೋಟಲ್ ಆಗಿ ಅರ್ಧ ಗಂಟೆ ಬೆಂದಿದೆ. ನೀವು ಸ್ಟವನ್ನು ಬಂದ್ ಮಾಡಿ ಇದನ್ನ ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ಇದೆಯಲ್ಲ ಈ ಥರ ಮುಚ್ಚಳನ ಈ ಥರ ಕ್ರಾಸಲ್ಲಿ ಇಟ್ಬಿಡ್ಬೇಕು. ಯಾಕಂತಂದರೆ ಹಬೆ ಇದೆಯಲ್ಲ ಹೊರಗಡೆ ಹೋಗ್ಬೇಕು, ಇಲ್ಲದಿದ್ದರೆ ಅದು ಬೆಳಗ್ಗೆ ಆಗೋ ತನಕ ಒಂಥರ ಹಾಳಾದಾಗ ಆಗುತ್ತೆ. ಸೊ ಇಷ್ಟು ಓಪನ್ ಮಾಡಿ ಇಟ್ಬಿಡೋಣ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಇಟ್ಬಿಡ್ಬೋದು. ಬೆಳಗ್ಗೆ ಎಷ್ಟೊತ್ತಿಗೆ ತಣ್ಣಗಾಗಿದೆ ಅಂತಂದರೆ ಒಂಚೂರು ಬಿಸಿ ಮಾಡ್ಕೊಂಡು ತಿನ್ಬೋದು. ಇಲ್ಲ ನೀವು ಬೆಳಗ್ಗೆನೇ ರೆಡಿ ಮಾಡ್ತೀರಿ ಅಂತಂದ್ರೂ ತೊಂದರೆ ಇಲ್ಲ. ಇದು ಒಂದು ಸ್ವಲ್ಪ ತಣ್ಣಗಾದ ನಂತರ ಗಟ್ಟಿ ಆಗುತ್ತೆ. ಕಟ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ತುಪ್ಪನ ಸವರ್ಕೊಂಡು ಅಥವಾ ಚಟ್ನಿಯಲ್ಲೂ ತಿನ್ಬೋದು. ಈವನ್ ಇನ್ನೊಂದು ಏನು ಅಂತಂದರೆ ನಾನ್ ವೆಜ್ ಚಿಕನ್ ಸಾರೆಲ್ಲ ಇರುತ್ತಲ್ವ, ಅದರಲ್ಲೂ ಕೂಡ ಸಖತ್ತಾಗಿರುತ್ತೆ. ಬೆಲ್ಲ ಸ್ವಲ್ಪ ನೀವು ಕಮ್ಮಿ ಹಾಕಬೇಕು. ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಿ ಮಾಡಿದರೆ ಇವನ್ ನಾನ್ ವೆಜ್ ಗ್ರೇವಿ ಕರಿಗಳಲ್ಲಿ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಇನ್ನೊಂದು ಏನು ಗೊತ್ತಾ, ಸೆಕೆ ಟೈಮಲ್ಲಿ ಸೌತೆಕಾಯಿ ಹಾಕಿ ಮಾಡಿರುವಂಥ ಈ ಕಡುಬು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ದೇಹನ ತುಂಬ ತಂಪಾಗಿಡುತ್ತೆ. ರೆಸಿಪಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.